ಒಬ್ಬ ಸ್ವಾಮಿನ ಕರಿಗಂಧ ಬಂದ ಪವಿತ್ರమైన ಕರಿಗಂಧ ಯಾಕಂದಾಗ ಒಬ್ಬ ಸ್ವಾಮಿ ಆ ಕರಿಗಂಧನು ಹೂವೇ ಭಕ್ತರಿಗೆ ಅತನ ಇಷ್ಟಾರ್ಥ ನೆರವೇರಬಹುದಾದು ಇಲ್ಲ ಕಷ್ಟ ಕಾರ್ಪಣ್ಯ ದೂರ ಸರಿ ಮಲ್ಪಡಬಹುದಾದು ಕೊರ್ಪಿನೊಂದು ಕರಿಗಂಧ ಆಕೆ ಆಕೆ ಪವಿತ್ರ ಒಂದು ಆಕೆ ಭಕ್ತ ಪ್ರಧಾನವಾದ ನಮ್ಮನ್ನು ಸ್ವೀಕಾರ ಮಾಡ್ತದ ನಮ್ಮ ಕಷ್ಟ ಪೂರ ದೂರ ಅದು ನಂಗೆ ಸುಖಮಯವಾದ ಕಾಜಿ ಚಿಕ್ಕೂರು ಹಿರಿಯರ ಪಂಚಿನ ಪಾತ್ರ ಅಥವಾ ಆಯ್ನಂಚಿನ ವಿಷಯ ಅವು ಜಾಸ್ತಿ ಕಂಡಾಪಟ್ಟೆ ಬರುತ್ತೆ ನಮ್ಮ ತೂಟೆ ಒಂದು ಬಣ್ಣ ಕಮ್ಮಿನ ಎಣ್ಣೆ ಎಲ್ಲ ಬರ್ತದೆ ಕಮ್ಮಿನ ಬರ್ತದೆ ಎಣ್ಣೆ ಬಿಟ್ಟು ಚಿಕ್ಕದು ಅವೇನು ಕೂಡ ಚಿಕ್ಕದುಂಟು ಅಂಚಿನ ಅವು ಲೋಡ್ ಆಗ್ತದೆ ಒಂದೇ ಕೋಟಿಗೆ 3 ಲಕ್ಷ
ಅಂಚಲ್ಲಾವಿ ಅವು ಬೆಚ್ಚ ಬಣ್ಣಕ್ಕೆ ವಿಜಯ್ ಒಂದೊಂದು ಜಾಲ್ರಿ ಅವರ ಐಕ್ ಬಾಡ್ಗ ಎಲ್ಲ ಪಕ್ಕ ಸಾರ್ಗ ಅತ್ತು ನೆಕ್ ಬಾಸಮ ಹೋಗುದು ಕನ್ನಲೆ ಬಾಡ್ ಅದು ವರಸ ಹಾರಡಿ ಮಲ್ಪಾಡು ವೇಸ್ಟ್ ನೆಕ್ಕೆ ಬಾಡ್ಲಿ ಕೂಡ ವೇಸ್ಟ್ ನೆಕ್ಕೆ ಬಾಡ್ಗ ವೇಸ್ಟ್ ನೆಕ್ಕೆ ಬಾಡ್ಲಿ ಕುಂಜಿ ಡಬ್ಬಿ ಖಾಲಿ ಮಾಡ್ಲಿ ಐಕ್ ವೇಸ್ಟ್ ಮಾಡ್ಲಿ ಅದನ್ನ ವೇಸ್ಟ್ ಮಾಡು ಇದ್ರಾಗ ಕೈ ಬೆಚ್ಚಾಕೊಂಡು ಹ್ಯಾಂಡಲ್ ಮಾಡ್ಕೊಳ್ಳಿ ಹ್ಯಾಂಡ್ಲ್ ಮಲ್ಪಲ್ಲ ಅವೇನ ತೂಲಕ್ಕು ನೈಟ್ ಅವು ನೇತ ಪುಡಿ ಅವು ಗೆನ್ನ ಅವು ಬೆಚ್ಚ ಬುಜ ಏಕೆ ಒಂದು ಚೌಲಿ ಆವಡ ಅಂದ್ರೆ ವಿಜಯ್ ಅಂತ ಐಕೆ ನೆಕ್ಕೆ ಬಾಡಿ ನೆಕ್ಕೆ ಬಾಡಿ ಆ ಒಂದು ಕಾಂತಾರದ ಲೆಕ್ಕ ಐಕೆ ಬಾಡಿ ಚೌಲ ಆಗ್ಬೇಕಂತ ಹೀಗೆ ಅದು ಅಂಚಾಡ್ದು ಅವು ಒಂದು ದಪ್ಪ ಬೈದಾಡ ಅದೇ ಬಬ್ಲು ಸ್ವಾಮಿ ದೇವರ ನೇಮೋತ್ಸವ ಪ್ರಯುಕ್ತ ನಾವು ಕರಿಗನ್ನವನ್ನು ಮಾಡ್ತಾ ಇದ್ದೇವೆ. ಕರಿಗನ್ನವನ್ನು ಮಾಡುವ ವಿಧಾನ ಒಣಗಿದ ತೆಂಗಿನಕಾಯಿಯನ್ನು ಒಂದು ಮನೆಯಲ್ಲಿ ಹಾಕಿ ಅದಕ್ಕೆ ಬೆಂಕಿ ಇಡಬೇಕು. ಆಮೇಲೆ ಅದನ್ನು ಸಮವಾದ ಬೆಂಕಿಯಲ್ಲಿ ನಂದಿ ಹೋದಾದ ಮೇಲೆ ಅದನ್ನು ಕುಟ್ಟಬೇಕು ಸರಿಯಾಗಿ. ಆಮೇಲೆ ಕುಟ್ಟಿ ಅದನ್ನು ಒಂದು ಸಾರಿನೆಯಲ್ಲಿ ಸಾರಬೇಕು. ಆಗ ಒಳ್ಳೆಯ ಕರಿಗಂಧ ಉದ್ದಾಗ್ತದೆ. ಅದಕ್ಕೆ ಬೇರೆ ಯಾವುದು ಕೂಡ ಬದಲಿ ವ್ಯವಸ್ಥೆ ಮಾಡುವುದಿಲ್ಲ ನಾವು. ಅದು ಸಂಪೂರ್ಣವಾಗಿ ಗೊಬ್ಬರದಿಂದ ಮಾಡ್ತೇವೆ. ಅದು ಬೈರಸ್ ಟೀಮು ಒಂದು ಬೇಡ ಪತ್ತರ ಕಾಂತಾರ ಸೀಮೆ ಗರಿಗಂಧ ಉಂಟಾ ಈ ಪೇಲ್ ಬರಂದಿ ಓಯ್ కుట్టొచ్చు ఉంది మరి పొత్తాడు ఎక్కడలా పోతుంది ఉంటు అవి ఫుల్ పొత్తాడు
ಕರಿಗಂಧ ಪಂಡ ಅವು ಪವಿತ್ರವೈನ ಕರಿಗಂಧ ಪನ್ನಗ ಬಬ್ಬು ಸ್ವಾಮಿ ಆ ಕರಿಗಂಧನು ಹೂವೇ ಭಕ್ತರಿಗೆ ಅತನ ಇಷ್ಟಾರ್ಥ ನೆರವೇರಬೋಡಾದು ಇಲ್ಲ ಕಷ್ಟ ಕಾರ್ಪಣ್ಯ ದೂರ ಸರಿ ಮಲ್ಪನೆ ಬೋಡಾದು ಕೊರ್ಪಿನ ಒಂದು ಕರಿಗಂಧ ಆಕೆ ಆಕೆ ಪವಿತ್ರ ಇಟ್ಟುಕೊಂಡು ಆಕೆ ಭಕ್ತ ಪ್ರಧಾನವಾದ ಅವನನ್ನು ಸ್ವೀಕಾರ ಮಾಡ್ತದ ನಮ್ಮ ಕಷ್ಟ ಪೂರ ದೂರ ಆದು ನಂಗೆ ಸುಖಮಯವನ್ನು ಕಾಜಿ ಚಿಕ್ಕೂರು ಹಿರಿಯರ ಪಂಚಿನ ಪಾತ್ರ ಅಥವಾ ಆಯ್ನಂಚಿನ ವಿಷಯ ಅವು ಮಲ್ಪನ ಕ್ರಮ ಬಂದಾಗ ಮಾತೆಲ್ಲ ಮಡಿತು ಮೈಲಿಗೆ ದಾಂತೆ ಮಡಿತು ಶುದ್ಧಾಚಾರದು ಅವೇನು ತೂಟೆ ಬಂದಾಗ ಖಾರದ ಒಲಿಟ್ಟು ನುಂಗುದಿನ ಒಲಿಟ್ಟು ಹೊತ್ತಾದು ಅವೇನು ಕರಿ ಮಲ್ತದು ಅರೆತ್ತದು ಆಯ್ಕೆ ತಾರೆಗಣ್ಣ ಅಥವಾ ಗೋಂಟು ತಾರ ಏನು ಹೊತ್ತಾದು ಅವೇನು ಅರೆ ಪುನಃ ಆ ಒಂಜಿ ಸಾಧನೋಡು ಅರೆತ್ತದು ಸಣ್ಣ ಮೈತಾಲ್ಕ ಮಲ್ತದು ನಮ್ಮ ಬೆಲತ ಇರ ಆಗದು ಅವೇನು ದೈವ ಬಬ್ಬುಗು ಅರ್ಪಿತ ಮಲ್ತದೆ ಅದು ತಕ್ಕ ಭಕ್ತರಿಗೆ ಕೈ ಮುಗಿದು ಪ್ರಾರ್ಥನೆ ಮತ್ತು ಕುರ್ತಿನ ಒಂಜಿ ಗಂಧ ಅವೇ ಕರಿಗಂಧ ಅವು ಬಬ್ಬು ಸ್ವಾಮಿನ ಪವಿತ್ರವಾದ ಕರಿಗಂಧ